ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ದೇವಾಲಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಕಿರುಚಾಟ ಅರಚಾಟದ ಜೊತೆಗೆ ಕಂಬ ಗೋಡೆಗಳಿಗೆ ತಲೆ ಬಡಿದುಕೊಳ್ಳುವ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರುವ ಈ ದೇವಾಲಯದಲ್ಲಿ ಹನುಮಂತನನ್ನು ಬಾಲ ಹನುಮನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದೇವಾಲಯದ ಒಳಗಡೆ ಪ್ರವೇಶ ಮಾಡಬೇಕಾದರೆ ಕೆಲವೊಂದು ನಿಬಂಧನೆಗಳಿವೆ. ಅದನ್ನೆಲ್ಲ ಆಮೇಲೆ ತಿಳಿಸಿಕೊಡ್ತೇನೆ. ಮೊದಲಿಗೆ ಈ ದೇವಾಲಯದ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ಈ ದೇವಾಲಯಕ್ಕೆ ದಿನನಿತ್ಯ ನೂರಾರು ವಿದೇಶಿ ಪ್ರವಾಸಿಗರು ಕೂಡ ಭೇಟಿ ನೀಡುತ್ತಾರೆ. ಇಲ್ಲಿ ಆಗಮಿಸುವ ಭಕ್ತರ ಮನದ ಕೋರಿಕೆಗಳು ಬಹಳ ಬೇಗನೆ ಈಡೇರುತ್ತದೆ. ಜೊತೆಗೆ ಮಾಟ ಮಂತ್ರ ದುಷ್ಟ ಶಕ್ತಿಗಳ ಉಚ್ಚಾಟನೆಗೆ ಖ್ಯಾತಿಯಾಗಿರುವ ಈ ದೇವಾಲಯ ಜಗತ್ ಪ್ರಸಿದ್ಧವಾಗಿದೆ. ಈ ದೇವಾಲಯ ಪ್ರವೇಶ ಮಾಡಿದರೆ ಸಾಕು, ದೇಹದಲ್ಲಿ ಸೇರಿಕೊಂಡಿರುವ ಮಾಟ ಮಂತ್ರ ಅಥವಾ ದುಷ್ಟ ಶಕ್ತಿಗಳು ನಿರ್ಮೂಲನೆಯಾಗುತ್ತದೆ. ಇಲ್ಲಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲಾಗುವ ಲಡ್ಡು ಪ್ರಸಾದವನ್ನು ಸೇವಿಸಿದರೆ ಸಾಕು, ಚಿತ್ತಭ್ರಾಂತಿ ಅಥವಾ ಪ್ರೇತಬಾಧೆ ಅಥವಾ ದುಷ್ಟ ಶಕ್ತಿಗಳ ಬಾಧೆ ನಿವಾರಣೆಯಾಗುತ್ತದೆ. 4 ಕೋಣೆಗಳಿರುವ ಈ ದೇವಾಲಯದಲ್ಲಿ ಕಿರುಚಾಟಗಳು ತುಂಬಿಕೊಂಡಿರುತ್ತದೆ. ಜೊತೆಗೆ ಗೋಡೆ ಅಥವಾ ಕಂಬಗಳಿಗೆ ತಮ್ಮ ತಲೆಗಳನ್ನು ಬಡಿದುಕೊಳ್ಳುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ತಮ್ಮ ಬಾಧೆಗಳನ್ನು ಕಳೆಯಲು ಆಗಮಿಸುತ್ತಾರೆ. ವರ್ಷವಿಡೀ ದುಷ್ಟ ಶಕ್ತಿಗಳ ಉಚ್ಚಾಟನೆ ನಡೆಯುವ ಈ ದೇವಾಲಯದ ಒಳಗಡೆ ಪ್ರವೇಶ ಮಾಡಬೇಕಾದರೆ ಕೆಲವೊಂದು ನಿಬಂಧನೆಗಳಿವೆ. ಈ ದೇವಾಲಯ ಪ್ರವೇಶ ಮಾಡಬೇಕಾದರೆ ಇಲ್ಲಿ ಬರುವ 1 ವಾರಕ್ಕೆ ಮೊದಲೇ ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯ ಹಾಗೂ ಮಾಂಸ ತಿನ್ನುವುದನ್ನು ತ್ಯಜಿಸಬೇಕು. ದೇವಾಲಯ ಪ್ರವೇಶಿಸಿದ ಮೇಲೆ ದೇವಾಲಯದ ಒಳಗೆ ಯಾರನ್ನು ಕೂಡ ಮುಟ್ಟಬಾರದು ಹಾಗೂ ಯಾರನ್ನು ಕೂಡ ಮಾತನಾಡಿಸಬಾರದು. ಮನೆಗೆ ವಾಪಸ್ ಹೋಗುವಾಗ ಇಲ್ಲಿಂದ ಪ್ರಸಾದ ಅಥವಾ ಯಾವುದೇ ತಿನ್ನುವ ವಸ್ತುಗಳನ್ನು ಅಥವಾ ನೀರನ್ನು ಕೂಡ ತೆಗೆದುಕೊಂಡು ಹೋಗಬಾರದು. ಅಷ್ಟಕ್ಕೂ ಇಂತಹ ಚಮತ್ಕಾರಿ ಬಾಲ ಹನುಮನ ದೇವಾಲಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ರಾಜಸ್ಥಾನದ ಕೌರಾಲಿ ಜಿಲ್ಲೆಯಲ್ಲಿರುವ ಮೆಹಂದಿಪುರದಲ್ಲಿದೆ. ಮೆಹಂದಿಪುರ ಬಾಲಾಜಿ ದೇವಾಲಯ. ಬಾಲ ಹನುಮನನ್ನು ಇಲ್ಲಿ ಬಾಲಾಜಿ ಎನ್ನುವ ಹೆಸರಿನಿಂದ ಪೂಜಿಸುತ್ತಾರೆ. ಈ ಚಮತ್ಕಾರಿ ದೇವಾಲಯದ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.